ಆಧುನಿಕ ತಂತ್ರಜ್ಞಾನಗಳಾದ ವೆಬ್ಸೈಟ್ ಬಳಕೆಯಿಂದ ಕಾಲೇಜಿನೊಂದಿಗೆ ಹಳೆ ವಿದ್ಯಾರ್ಥಿಗಳ ಸಂಬಂಧ ಇನ್ನಷ್ಟು ನಿಕಟವಾಗಿದ್ದು ಹಳೆ ವಿದ್ಯಾರ್ಥಿ ಸಂಘವು ಇನ್ನಷ್ಟು ಸುದೃಢವಾಗಿ ಬೆಳೆಯಲು ಸಹಕಾರಿಯಾಗಿದೆ ಎಂದು ಯನಪೋಯ ವಿಶ್ವವಿದ್ಯಾಲಯದ ಕುಲಪತಿ ಯನಪೋಯ ಅಬ್ದುಲ್ಲಾ ಕುಂಞಾ ಅಭಿಪ್ರಾಯಪಟ್ಟರು. ಅವರು ಯನಪೋಯ ದಂತ ಕಾಲೇಜಿನ ಆಡಿಟೋರಿಯಂನಲ್ಲಿ ಯನಪೋಯ ವಿಶ್ವವಿದ್ಯಾನಿಲಯದ ಹಳೆ ವಿದ್ಯಾರ್ಥಿ ಅಸೋಸಿಯೇಷನ್ ವೆಬ್ಸೈಟ್ ಮತ್ತು ಮೊಬೈಲ್ ಆಪ್ ಮತ್ತು ಮಲೇಷಿಯಾ ಘಟಕಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಶಿಕ್ಷಣ ಸಂಸ್ಥೆಯಲ್ಲಿ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣ ಪಡೆದು ವೃತ್ತಿ ಜೀವನದಲ್ಲಿದ್ದಾರೆ. ಅಂತಹ ಸಂದರ್ಭದಲ್ಲಿ ಕಾಲೇಜಿನ ವಿಚಾರಗಳ ಕುರಿತು ಮಾಹಿತಿ ನೀಡುವ ನಿಟ್ಟಿನಲ್ಲಿ ಹಳೆ ವಿದ್ಯಾರ್ಥಿಗಳ ಕಾರ್ಯಕ್ರಮದ ಮಾಹಿತಿಯನ್ನ ತಿಳಿಯುವ ನಿಟ್ಟಿನಲ್ಲಿ ಹಳೆ ವಿದ್ಯಾರ್ಥಿಗಳಲ್ಲಿ ಧನಾತ್ಮಕ ಚಿಂತನೆಗಳನ್ನು ಮೂಡಿಸುವಲ್ಲಿ ಇಂತಹ ವೆಬ್ಸೈಟ್ಗಳು ಸಹಕಾರಿಯಾಗಿದ್ದು ಹೆಚ್ಚಿನ ಹಳೆ ವಿದ್ಯಾರ್ಥಿಗಳು ಈ ವೆಬ್ಸೈಟ್ ಮೂಲಕ ಸಂಪರ್ಕವನ್ನ ಪಡೆದುಕೊಳ್ಳಬಹುದು ಎಂದರು. The Silver Jubilee celebration, which witnessed the participation of over 900 alumni, are itself a great example. This is an inspiration for our students to follow suit in the years to come. I am very happy that year after year you have been organizing programs to keep the alumni united and strong, with members growing every year. In this direction, I am happy to have installed the Malaysian chapter today. It is my earnest request to all of you to utilize this new web portal in a positive and constructive way. ಯನಪೋಯ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ಎಂ ವಿಜಯಕುಮಾರ್ ಮಾತನಾಡಿ, ಜಾಲತಾಣಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಂಘಟಿಸುವ ಕಾರ್ಯ ಮಹತ್ವದ್ದು. ಹಳೆ ವಿದ್ಯಾರ್ಥಿ ಸಂಘಗಳ ಮೂಲಕ ನಾಯಕತ್ವವನ್ನ ವಹಿಸಿಕೊಂಡು ತಾವು ಕಲಿತ ಶಿಕ್ಷಣ ಸಂಸ್ಥೆಯ ಹೆಸರನ್ನ ಚಿರಸ್ಥಾಯಿಯಾಗಿಸುವಲ್ಲಿ ಇಂತಹ ಕಾರ್ಯಕ್ರಮಗಳು ಪೂರಕ ಎಂದರು. Not even to say where they are. We were not able to even track what they are doing. And I was wondering why they were not happy when they are here. So only thing we all should know when we enter, particularly in a BDS level, that is after PUC, definitely we are young and so we will be mischievous, and don't expect the teachers to encourage mischievousness. So just because some teacher or the professor was strict, they are very angry and they didn't want to even say that they are a part of the UR. That really is not a right way to think about it, because we are not sitting as matured dentists where probably you would have been treated much better than what you have been treated. ಕಾರ್ಯಕ್ರಮದಲ್ಲಿ ಯನಪೋಯ ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಡಾಕ್ಟರ್ ಜಿ ಶ್ರೀಕುಮಾರ್ ಮೆನನ್, ಯನಪೋಯ ಡೆಂಟಲ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಬಿಎಚ್ ಶ್ರೀಪತಿರಾವ್, ಯನಪೋಯ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಮುಸಪ್ಪ, ಫಿಸಿಯೋಥೆರಪಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಪದ್ಮಕುಮಾರ್, ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಲೀನಾ ಕೆಸಿ, ಐಎಇಯ ಕಾರ್ಯದರ್ಶಿ ಡಾಕ್ಟರ್ ಅಖ್ತರ್ ಹುಸೇನ್, ಕಣ್ಣೂರು ಮತ್ತು ಕ್ಯಾಲಿಕಟ್ನ ಮಾಜಿ ಕುಲಪತಿ ಡಾಕ್ಟರ್ ಅಬ್ದುಲ್ಲಾ ರೆಹಮಾನ್ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ದೇಳಕಟ್ಟೆ.